ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ ಸುದ್ದಿಲು. ಕೇರಳಡು ಕೊರೋನಾ ಸೀಕದ ಪಾಸಿಟಿವ್ ಕೇಸ್ ನಿಚ್ಚಲ 24,000 ಒಪ್ಪು ನೀಡಿದವ್ರ ಗಡಿ ಜಿಲ್ಲೆ ದಕ್ಷಿಣ ಕನ್ನಡಡು ಭಾರಿ ಜಾಗೃತೆ. ಕುಡ್ಲದ ಬೆಸೆಂಟ್ ಮಹಿಳಾ ಕಾಲೇಜ್ ದಾನಿಲಿಟ್ಟು ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಒಡಿಪು ಬೊಕ್ಕ ಕುಡ್ಲ ಚಾಪ್ಟರ್ದ ಒಟ್ಟುಗು MIO ಪನ್ಪನ ಹೊಸ ಒಡಂಬಡಿಕೆಗೆ ದಸ್ಕತ್ತು. ಒಡಿಯೂರು ತುಳುಕೂಟ ಬೊಕ್ಕ ಒಡಿಯೂರು ಸ್ವಾಮೀಜಿ ಷಷ್ಠಾಬ್ದಿ ಸಂಭ್ರಮ ಸಮಿತಿದ ಒಟ್ಟು ಸೇರಿಕೆಡು ಆಟಿದ ಆಯನು. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಬೊಕ್ಕ ಪುರೋಹಿತ ಪರಿಷತ್ತು ಬೆಂಗಳೂರದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬೊಕ್ಕ ಕುಡ್ಲಾ ತಾಲೂಕು ಘಟಕದ ನಿಲೆಟ್ಟು ಕುಡ್ಲಡ್ ಸ್ನೇಹ ಮಿಲನ ಕಾರ್ಯಕ್ರಮ. ವಾರ್ತೆದ ವಿವರ. ಕೇರಳಡು ಕೊರೋನಾ ಸೀಕದ ಪಾಸಿಟಿವ್ ಕೇಸ್ ನಿಚ್ಚಲ 24,000 ಒಪ್ಪು ನೀಡಿದವ್ರ ಗಡಿ ಜಿಲ್ಲೆ ದಕ್ಷಿಣ ಕನ್ನಡಡು ಭಾರಿ ಜಾಗ್ರತೆ ವಹಿಸಿದ ತಲಪಾಡಿ ಚೆಕ್ ಪೋಸ್ಟುಡು RT-PCR ನೆಗೆಟಿವ್ ವರದಿ ದಾಂತಿನಕ್ಲೇನು ಗಡಿಟ್ ತಡೆತದು ಉಂತಿ ನೀಡಿದವ್ರ ಟ್ರಾಫಿಕ್ ಬಂದ್ ಬೂರ್ದಿತ್ತನ ಕಾಲೇಜ್ದ ಗುರ್ತಿ ಚೀಟಿ ಇತ್ತಿನ ಕಲ್ಪನಕ್ಲೆಗ್ ಕರ್ನಾಟಕಗೂ ಪೊಗ್ಗೆರೆ ಅವಕಾಶ ಕೊಡ್ದಿತ್ತೆರೋ. ಕೇರಳಡು ಮಾಮಾರಿ ಕೊರೋನಾ ಹೆಚ್ಚೊಂದು ನೀಡಿದವ್ರ ಗಡಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಡು ಭಾರಿ ಜಾಗ್ರತೆ ವಹಿಸಿದ ಮುಖ್ಯ ಗಡಿ ಜಾಗೆ ತಲಪಾಡಿ ಚೆಕ್ ಪೋಸ್ಟುಡು ಕಲ್ಪನಾ ಜೋಕ್ಲಿನ್ ಬುಡ್ದು ಬಾಕಿದ RT-PCR ನೆಗೆಟಿವ್ ರಿಪೋರ್ಟ್ ದಾಂತಿನಕ್ಲೆಗ್ ಅವಲೇ ತಡಿತದೇರ ಕಾಂಡ್ ಹಿಡ್ದು ಗಡಿ ಹಿಡ್ದು ಬಸ್ ಹಿಡ್ದು ಜತ್ತದು ಗಡಿ ಗಡಪನಕ್ಲೆಗ್ ಗಡಿಟ್ RT-PCR ನೆಗೆಟಿವ್ ರಿಪೋರ್ಟುನು ಪೊಲೀಸರು ಕಟ್ಟುನಿಟ್ಟಿಡು ತನಿಖೆ ಮಲ್ತೊಂದುಲ್ಲೇರ ಅಂಚಾದು ಗಡಿಟ್ ಟ್ರಾಫಿಕ್ ಜಾಮ್ ಆದಿತ್ತನ. ಸೋಮವಾರ ಕುಡ್ಲಾ ವಿಶ್ವವಿದ್ಯಾನಿಲಯ ಪದವಿ ಪರೀಕ್ಷೆ ಶುರುವಾಯಿ ನೀಡಿದವ್ರ ಕುಡ್ಲದಂಚಿ ಪಾಕ ವಿದ್ಯಾರ್ಥಿಲು ಪೋವಂದಿತ್ತದು ಅಕ್ಲಿಗ್ ಕಾಲೇಜ್ ಗುರ್ತು ಚೀಟಿ ಇತ್ತಂಡ ಮಾತ್ರ ಕರ್ನಾಟಕಗೂ ಪೋಯರೆ ಅವಕಾಶ ಮಲ್ತು ಕೊಡ್ದಿತ್ತೆರೋ. ಬಿಜೆಪಿ ಸರ್ಕಾರ ನನ್ನ ಆಜೀಳ್ ತಿಂಗೋಲುಡು ಬೂರುಂಡು ಬಿಜೆಪಿ ಪಕ್ಷದ ಉಲಯ್ಯೆ ಅಸಮಾಧಾನ ಜೋರಾದು ಮಿತ್ ಬೈದನಂದು AICC ಕಾರ್ಯಂತೆರು ಐವನ್ ಡಿಸೋಜಾ ಪಂತೆರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೊಕ್ಕ ಮಾಜಿ ಪ್ರಧಾನಿ ದೇವೇಗೌಡರ ಬಗೆಟ್ ಆರು ಸೋಮವಾರ ಅಭಿಪ್ರಾಯ ತೆರಿಪಾದು ಪಾತಿರಿಗೆರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಂತೆರು ಐವನ್ ಡಿಸೋಜಾ ಕುಡ್ಲಡು ಸೋಮವಾರ ಸುದ್ದಿಗಾರರ ಪಾತಿರ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೊಕ್ಕ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ್ನ ಭೇಟಿಗೆ ಸಂಬಂಧಪಟ್ಟದು ಅಭಿಪ್ರಾಯ ತೆರಿಪಾಯರು. ಬಿಜೆಪಿ ಸರ್ಕಾರನ ಆಜೀಳ ತಿಂಗೋಲುಡು ಬೂರುಂಡು ಪಕ್ಷ ನೆಲತುಪ್ಪನ ಕಾರಣೊಡ್ದು ದೇವೇಗೌಡರನ್ನು ಭೇಟಿ ಮಲ್ತಿದೇರೋ ದೇವೇಗೌಡರ್ಲ ಬಿಜೆಪಿ ಸರ್ಕಾರ ಏಪ ಬೂರುಂಡು ಕಾತೊಂದುಲ್ಲೇರೋ ಬಿಜೆಪಿ ಬೂರುಂಡ ಮಿತ್ ದೆರ್ಪೆರೆ ದೇವೇಗೌಡರು ರೆಡಿ ಇತ್ತಿನಂಚ ತೋಜುಣುಂದು ಆರ್ಪಂಡೆರೋ. ದಕ್ಷಿಣ ಕನ್ನಡ ಜಿಲ್ಲೆಡು ಅಂಕಿಅಂಶ ಪ್ರಕಾರ 1,10,000 ಕಲ್ಪನ ಜೋಕುಲುಲ್ಲ ಇಡೆಮುಟ್ಟ ಬಜಿ 53,000 ಜೋಕ್ಲೆಗ್ ಸುರುತ ಡೋಸ್ ಕೊಡ್ತುಂಡು ಅಂಡ ಒರಿನ 53,000 ವಿದ್ಯಾರ್ಥಿಲಿನ ಸ್ಥಿತಿಗತಿ ದಾನೆ. ಕೊರೋನಾ ಹೆಚ್ಚೊಂದು ನೀಡಿದವ್ರ ದಕ್ಷಿಣ ಕನ್ನಡ ಜಿಲ್ಲೆಡು ವೀಕೆಂಡ್ ಕರ್ಫ್ಯೂ ಪಾಡ್ನ ಅಂದಾಜಿ ಉಂಡು. ಈ ಅಭಿಪ್ರಾಯನು ಜಿಲ್ಲಾಧಿಕಾರಿ ಸಭೆಟ್ ತೆರಿಪಾದಿರೋ. ಕೇರಳ ರಾಜ್ಯದ ಬರ್ಪನಕ್ಲಿಡ್ದಾದು ನಮ್ಮ ಜಿಲ್ಲೆಡು ಕೊರೋನಾ ಹೆಚ್ಚಾತಂಡು ಕೊರೋನಾ ಲಸಿಕೆದ ಕೊರತೆಡ್ದು ಕೊರೋನಾ ಮೂಜನೆ ಹಂತಗೂ ಕಾರಣ ಆತಂಡು ಜಿಲ್ಲೆಡು 125 ತಾತ ಜನಕುಲ ಧರ್ಮಗೂ ಲಸಿಕೆ ಪಟ್ಟದುಜಿ ಜಿಲ್ಲಾಧಿಕಾರಿ ಈ ಬಗೆಟ್ಟು ಸರಿಯಾದ ಮಾಹಿತಿ ಕೊರಡುಂದು ಐವನ್ ಡಿಸೋಜಾ ಪಂಡಿರೋ. 6 ತಿಂಗಳಲ್ಲಿ ಬಿದ್ದು ಹೋಗ್ತದೆ ಅಂತ ಹೇಳಿದ್ದಾರೆ. ನಾವಲ್ಲ ಬಿಜೆಪಿಯವರು ಹೇಳೋದು ಒಂದು 6 ತಿಂಗಳು ಮಾತ್ರ ಸ್ಟಾಪ್ ಗ್ಯಾಪ್ ಅಂತ. 6 ತಿಂಗಳು ನನ್ನ ಲೆಕ್ಕ ಪ್ರಕಾರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆದರೆ ಅದನ್ನು ಇವರು ಸೋಲ್ತಾರೆ, ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ಹಾಗಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿಲ್ಲ, ತಾಲೂಕು ಪಂಚಾಯತ್ ಚುನಾವಣೆ ಮಾಡಲಿಲ್ಲ. ಅದು ಸಿಂಬಲ್ ಮೇಲೆ ನಡೆಯುವಂಥ ಚುನಾವಣೆ. ಮತ್ತು ಈಗ ಹೆದರಿಕೆ ಶುರುವಾಗಿ ದೇವೇಗೌಡರ ಹತ್ರ ಹೋಗಿದ್ದಾರೆ, ನೀವು ಸಹಾಯ ಮಾಡಬೇಕು ಬಿದ್ದರೆ ಅಂತ. ಹೌದು, ಇವರ ಪರಿಸ್ಥಿತಿ ಇಲ್ಲಿವರೆಗೆ ನೋಡಿ ಈ ರಾಜ್ಯದ್ದು. ಪ್ರೈವೇಟ್ನವರಿಗೆ ಬೇಕಾದಷ್ಟು ಲಸಿಕೆ ಸಿಗ್ತದೆ, ಅವರಲ್ಲಿ ಈಗ ಹೋದರೂ 800 ರೂಪಾಯಿ ಕೊಟ್ಟರೆ ಲಸಿಕೆ ಉಂಟು. ಸರ್ಕಾರದ ಹತ್ರ ಲಸಿಕೆ ಇಲ್ಲ. ಏನು ಕಾರಣ? ತನಿಖೆ ಮಾಡಿ ಅಂದರೆ ನಾವು ಎಲ್ಲ ಕೊಟ್ಟಿದ್ದೇವೆ, ಎಲ್ಲರಿಗೂ ಕೊಟ್ಟಿದ್ದೇವೆ ಅಂತ ಮಾತಾಡ್ತಾರೆ. 3ನೇ ಅಲೆ ಈ ಮಟ್ಟಕ್ಕೆ ಬರಲಿಕ್ಕೆ ಲಸಿಕೆ ನೀಡಲು ಸರ್ಕಾರ ವಿಫಲ ಆಗಿದ್ದೇ ಕಾರಣ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ತೀರ್ಮಾನ ಸ್ಪಷ್ಟವಾಗಿದೆ.
ಈ ಲಸಿಕೆ ನೀಡಲು ರಾಜ್ಯ ಸರ್ಕಾರ ವಿಫಲ ಆಗಿದ್ದೇ 3ನೇ ಹಂತದ ಪ್ರಾರಂಭಕ್ಕೆ ಕಾರಣ. ಕಲ್ಪನಾ ಪುಂಜೋಕ್ಲಿನ ಜೀವನ ಕೌಶಲ್ಯದ ಬಿಲೆ ಹೆಚ್ಚಮಲ್ಪರೆಗಾದ ಕುಡ್ಲದ ಬೆಸೆಂಟ್ ಮಹಿಳಾ ಕಾಲೇಜ್ದ ನಿಲೆಟ್ ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಒಡಿಪು ಬೊಕ್ಕ ಕುಡ್ಲ ಚಾಪ್ಟರ್ದ ಒಟ್ಟುಗು ಎಂಐಒ ಪನ್ಪುನ ಹೊಸ ಒಪ್ಪಂದಗೂ ಸೋಮವಾರ ದಸ್ಕತ್ ಪಾಡ್ದಂಡ. ಪ್ರಿನ್ಸಿಪಾಲರು ಡಾಕ್ಟರ್ ಸಂತೋಷ್ ಕುಮಾರ್ ಶೆಟ್ಟಿ ಈ ಬಗೆಟ್ ಮಾಹಿತಿ ಕೊರಿಯರು. ಕಲ್ಪನಾ ಪುಂಜೋಕ್ಲಿಡ ಜೀವನ ಕೌಶಲ್ಯದ ಬಿಲೆ ಹೆಚ್ಚ ಮಲ್ಪನ ದಿಟ್ಟಿಡು ಕುಡ್ಲದ ಬೆಸೆಂಟ್ ಮಹಿಳಾ ಕಾಲೇಜ್ ವತ್ತಿಡ್ದು ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಒಡಿಪು ಬೊಕ್ಕ ಕುಡ್ಲಾ ಚಾಪ್ಟರ್ದ ಒಟ್ಟುಗು ಎಂಐಒ ಪನ್ಪುನ ಹೊಸ ಒಡಂಬಡಿಕೆ ಒಪ್ಪಂದಗೂ ಸೋಮವಾರ ದಸ್ಕತ್ ಪಾಡುಂಡು. ಕಾರ್ಯಕ್ರಮಟ್ಟು ಬೆಸೆಂಟ್ ಮಹಿಳಾ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ಸಂತೋಷ್ ಕುಮಾರ್ ಶೆಟ್ಟಿ ಎಂಐಒ ಒಡಂಬಡಿಕೆ ಬಗೆಟ್ ಮಾಹಿತಿ ಕೊರಿಯರು. ಪೊಂಜೋಕ್ಲಿಗ್ ಕಲ್ಪನೆತ ಒಟ್ಟುಗೂ ಬದುಕದ ಬಿಲೆ ಹೆಚ್ಚ ಮಲ್ಪರೆ ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಒಪ್ಪಂದಗೂ ದಸ್ಕತ್ ಪಾಡ್ದಂಡು. ಮಾತಾ ಪೊಂಜೋಕ್ಲು ಒಂದೆತ್ತ ಪ್ರಯೋಜನ ದೆತ್ತನುಡುಂದು ಆರ್ಪಂಡಿರು. ಬೆಸೆಂಟ್ ಈವ್ನಿಂಗ್ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರು, ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ದ ನಿವೇದಿತಾ ಮಿರಾಜ್ಕರ್, ಡಾಕ್ಟರ್ ಮಾಲಿನಿ ಹೆಬ್ಬಾರ್, ಎಂಎನ್ ಪೈ, ಡಾಕ್ಟರ್ ಬಾಲಾಜಿ ಬೋವಿ ಪಾಲ್ದೆತ್ತೊಂಡಿರು. We have finished 12 MOUs. 13th is a lucky number for us because today we have the 13th MOU being signed with the Besant College. And as our principal said, in view of the national education policy, new national education policy, skill development gets primary importance. And as we have always known, even Fortune 500 companies used to say about Indian students that they are so good, and that but used to refer to communication skills. I know that Besant institution every year has workshops and other programs, and I have come here as resource person for your workshops of skill development. You have always striven hard to see that your students get these skills. However, when things get formalized with the MOU, I think things will get channelized in a better way. On and offline course runs for about a year or little more than a year, which has a regular curriculum defined, and in various training and development activities or learning and development, L&D you can call, and this is accepted or respected by most of the corporates when they recruit training heads or HR heads in their organization. So it is a great moment for Besant group of institutions to come with to sign this memorandum today. I am happy that we have done it, and I am sure the years to come we will have a great cooperation between ISTD and Besant to give better citizens to the community. ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಕೂಡ ಇರುವಂಥ ಒಂದು ಸಂಸ್ಥೆ. ಇದರಲ್ಲಿ ಸಾಕಷ್ಟು ಟ್ರೈನರ್ಸ್ಗಳು ಇರ್ತಾರೆ. ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಟ್ರೈನರ್ಸ್ಗಳ ಲಾಭವನ್ನು ನಾವು ಪಡ್ಕೊಳ್ಬೇಕು. ಆ ಟ್ರೈನರ್ಸ್ಗಳು ನಮ್ಮಲ್ಲಿ ಬಂದು ನಮ್ಮ ವಿದ್ಯಾರ್ಥಿನಿಯರಿಗೆ ಈ ರೀತಿಯ ಜೀವನ ಕೌಶಲ್ಯದ ಇದನ್ನು ಟೀಚ್ ಮಾಡಬೇಕು ಅಂತ ಹೇಳುವಂಥ ಒಂದೇ ಒಂದು ಇರಾದೆಯಿಂದ, ಮತ್ತು ಅವರು ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಬಿಟ್ಟು ಹೊರಗೆ ಹೋಗುವಾಗ ಅವರಲ್ಲಿ ಎಲ್ಲ ಪರಿಪೂರ್ಣವಾದ ವಿದ್ಯಾಭ್ಯಾಸ ಸಿಗಬೇಕು. ಅವರಿಗೆ ಕೇವಲ ಡಿಗ್ರಿ ಮಾತ್ರ ಅಲ್ಲ, ಅವರು ಪರಿಪೂರ್ಣ ಅಂತ ಹೇಳಿದರೆ ಒಂದು ಮಹಿಳೆಯಾಗಿ ಅವಳು ಗೃಹಿಣಿಯಾಗಿ ಕೂಡ ಒಳ್ಳೆ ರೀತಿಯಲ್ಲಿ ತನ್ನ ಜೀವನ ಮಾಡಬೇಕು. ಹಾಗೆ ಒಂದು ಪ್ರೊಫೆಷನಲ್ ಫೀಲ್ಡಿಗೆ ಹೋದರೂ ಕೂಡ ಅಲ್ಲಿ ಪ್ರೊಫೆಷನಲ್ ಆಗಿ ಅವಳು ಮಿಂಚಬೇಕಾದರೆ ಅವಳಿಗೆ ಈ ರೀತಿಯ ಕೌಶಲ್ಯದ ಅವಶ್ಯಕತೆ ಭಾಳ ಇರುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಒಡಂಬಡಿಕೆ ಸೈನ್ ಆಗ್ತಾ ಇದೆ. ಒಡಿಯೂರು ತುಳುಕೂಟ ಬೊಕ್ಕ ಒಡಿಯೂರು ಶ್ರೀ ಷಷ್ಠಬ್ದಿ ಸಂಭ್ರಮ ಸಮಿತಿದ ಒಟ್ಟು ಸೇರಿಗೆಡು ಐತಾರ ಆಟಿದ ಆಯೋನೋ ಲೇಸು ಅಟ್ಟಣೆ ಆದಿತ್ತಂಡ. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಉದಿಪನ ಮಲ್ತಿನ ಲೇಸಡು ಕಾದಂಬರಿಗಾರ್ತಿ ರಾಜಶ್ರೀ ಟಿ ಪೆರ್ಲಾ ಆಟಿದ ಉಲಮರ್ಗಿಲು ಬಗೆಟ್ ತೆರಿಪಾದ ಕೊರಿಯರು. ಒಡಿಯೂರು ಶ್ರೀ ಷಷ್ಠಬ್ದಿ ಸಂಭ್ರಮ ಸಮಿತಿ ಬೊಕ್ಕ ಒಡಿಯೂರದ ತುಳುಕೂಟದ ಜತೆ ಸೇರಿಗೆಡು ಐತಾರ ಆಟಿದ ಆಯನೋ ಕಾರ್ಯಕ್ರಮ ಒಡಿಯೂರು ಗುರುದೇವದತ್ತ ಸಂಸ್ಥಾನೋಡು ನಡೆತಂಡ. ಶ್ರೀ ಗುರುದೇವಾನಂದ ಸ್ವಾಮೀಜಿಯರು ಲೇಸನು ಉದಿಪನ ಮಲ್ತೆರ.
ಸಾಹಿತಿ ಕಾದಂಬರಿಗಾರ್ತಿ ರಾಜಶ್ರೀ ಟಿ ಪೆರ್ಲಾ ಮಲ್ಲ ಬಿನ್ನರಾದಿತ್ತದು ಆಟಿದ ಉಲ ಮರ್ಗಿಲ ಬಗೆಟ್ ತೆರಿಪಾದ ಕೊರಿಯರ ವ್ಯಾಪ್ತಿನ ಆಚರಣೆದ ವ್ಯಾಪ್ತಿನ ಕರೀದು ಒಂಜಿ ವೈಭವದ ಆಚರಣೆದಾಡೆ ಮುಟ್ಟಲ ಎತ್ತದುಂಡು ಅಂಡ ಪ್ರಸ್ತುತವಾದ ಐಕ್ ಸರಿಯಾಯಿನ ಒಂಜಿ ಪರಿಸ್ಥಿತಿ ಬತ್ತಂಡು ಇತ್ತೆ ಒಂಜಿ ಕ್ರಿಮಿ ಹಿಡ್ದ ಅದು ನಮ್ಮ ಇಂಚಾದುಲ್ಲ ಅದಾಗ ಈ ಆಟಿ ನನ್ಪು ನಾವು ತಿಂಗೊಳತ್ತು ನಮಗಿತ್ತೆ ವರ್ಷಗಟ್ಟಲೆ പോകുന്നുണ്ട് ಕರಿನ ವರ್ಷ ಎಂಚಲಾಂಡು ಈ ವರ್ಷಲ ಅವೇ ಐಟೇ ಉಲ್ಲ ನಮ್ಮ ಒಂಜಿ ರೀತಿ ತುಣು ನನ್ನೊಂದು ಆಟಿ ತಿಂಗೋಲು ಬೋದು ವರ್ಷ ಆತನ ನಮಕ್ ಆ ನೆಟ್ಟು ಉಲ್ಲ ಅಪ್ಪಗ ನಮ್ಮ ನನ ಅಡಲ ಹಿರಿಯರನ್ನ ತೆರಿವು ಆ ಬದುಕದ ಶೈಲಿದಾದ ಎತ್ತಿನ ಪ್ರಕೃತಿನ ಹೊಂದೊಂದು ಬದುಕು ನಂಚಿನ ಶೈಲಿದಾದ ಎತ್ತಿಂಡು ಐನು ಅನುಸರಿಸ ಒಂದು ಐನು ತೆರಿಯೊಂದು ಬದುಕು ನಂದು ಪನೊಂದು ಸ್ವಾಮೀಜಿಯರು ಕಾರ್ಯಕ್ರಮ ಉದ್ದೇಶಿಸಾದ ಪಾತಿರ್ದು ತುಳುಕೂಟದ ಜತೆ ಸೇರಿಗೆಡು ವರ್ಷಲ ಆಟಿದ ಆಯನ ನಡಪಾವ ಆಟಿನ ಕೇರಳ ತಮಿಳ್ನಾಡು ಬಾಗಡು ಅಡಿಮಾಸ ಪನ್ಪೆರ ಕೇರಳುಡು ಈ ಒಂಜಿ ತಿಂಗಳು ಇಲ್ಲಡ್ದು ಪಿದೈ ಬರ್ಪುನನೇ ಇಜ್ಜೆರ ನಿಚ್ಚಲ ಪಾರಾಯಣ ಮಲ್ಪುಯರಂದು ಪಂಡೆರ ಇನ್ನಿತ ಒಂಜಿ ಈ ಆಟಿದ ಒಂಜಿ ನೆಂಪುಡು ಬೋಡಾದು ನಮ್ಮ ತುಳುಕೂಟದಕ್ಲೆ ಇನಿಂದತ್ತು ನಾವು ದುಂಬುಡ್ದೆಂದು ಸುಮಾರು ಸಮಯ ಹಿಡಿದು ನಡತೊಂದು ಬರೋಂದುಂಡು ತುಳುತ ಬಗೆಕ್ ಒಂತೆ ಒತ್ತು ಕುರಿದಿತ್ತು ನಡೆದವರ ಒಂದು ತುಳುನಾಡದ ಸಂಸ್ಥಾನ ಏನಿಡ್ದು ಅದು ತುಳುತ ಕಾರ್ಯಗಳಿಗೆ ಮಾತ್ರ ಒಂತೆ ಹೆಚ್ಚ ಕೊರೊಂದು ಒತ್ತು ಕೊರೊಂದು ಇನಿ ಕಾರ್ಯಕ್ರಮ ಸಂಪನ್ನತೆ ಆಗ್ತದೆ ಇನ್ನು ನಮ್ಮ ಆಟಿದ ಬಗೆತ್ತ ಮಸ್ತ್ ವಿಚಾರಗಳೇನು ಎಂಕ್ಲ ತಂಗಿ ಪಟ್ಟೊಂಡು ನಿತ್ಯ ಪಣೊಡಿಯಾನ ಇದ್ದ ಬಗೆಟ್ಟು ಮಸ್ತ್ ವಿಚಾರಗಳು ಇಟ್ಟು ಸಂಗ್ರಹ ಇತ್ತನೆ ಅವು ಪುಳಮರ್ದಿಂಚ ಬೊಡ್ತನಂಚಿನ ಸಂಗತಿಗಳು ಐತ ಉಳಾಯ್ಡು ಉಂಡು ಆಟಿ ಇಂದು ಪಂಡಾಗ ನಮ್ಮ ಮಕ್ಳಿಗೆ ನೆನಪಾಪನು ಆಟಿ ಇಂದು ಪಂಡ ಅಡಿಮಾಸ ಅಂದು ತಮಿಳ್ಡು ಅತ್ತನ ಮಲಯಾಳಡು ಮಾತ ಪಂಡ್ಪೇರು ಅಡಿಮಾಸ ಅಂತ ಅಡಿಮಾಸ ಅಂತ ಪಂಡ ಇಟ್ಟು ರಾಮಾಯಣದ ಒಂಜಿ ಆತ ಪಾರಾಯಣ ಮಲ್ಪನಂಚಿನ ದಿನಲ್ಲ ಅಂದು ಕೇರಳೋಡು ಮಾತ ಒಂಜಿ ತಿಂಗಳು ಇಲ್ಲಡ್ದು ಪೋವಾಯಿರು ಪಾರಾಯಣದ ನಿತ್ಯ ಎಲ್ಲ ಪಾರಾಯಣ ಮಲ್ಪನ ಪದ್ಧತಿ ಕೇರಳೋಡು ಅಪ್ಪಾಗ ಅಡಿಮಾಸಗೂ ಹೋದಾದ ನಮ್ಮ ಆಟಿ ಇಂದು ಪಂಡ ಪಕ್ಕಲ ಅಡಿಮಾಸ ಅಂತ ಪಂಡ್ಪೇರು ಈ ಆಟಿ ತಿಂಗಳದ ಒಂಜಿ ಮಹತ್ವದಾದ ಅಂದಿಕೆಂಡ ದೈವಗಳೇನು ಮಾತ ಬಾಕಿಲು ಬಂದು ಉಪ್ಪುನು ಅನಿ ಪೂ ಪೂಜಾನ ಪೂ ನೀರು ದೀಪನ ಬಕ್ಕ ಒಂಜಿ ದಾಲ ಅವಳು ಉಪ್ಪುಜಿ ದೈವ ಅಂದು ಮಾತ ಬಂದು ಉಪ್ಪುನು ನುಕ್ಕಂದೇನ ಸೋನೊಡ್ದು ಬಕ್ಕ ಅವು ಮಾತ ಶುರು ಆಪಣೆ ಅಪ್ಪಂಡ ಈ ಆಟಿ ತಿಂಗಳದಾನೆ ಸೈತನಗಳಿಗೆ ಬಳಸುನೆ ನುಂಜಿ ಉಂಡು ನಮ್ಮ ಮಾತ ಸೈತನಗಳಿಗೆ ಒಡಿಯೂರು ಶ್ರೀ ಷಷ್ಠಬ್ದಿ ಸಮಿತಿ ಗುರ್ಕಾರ್ಯರು ಪದ್ಮನಾಭ ಕೊಟ್ಟಾರಿ ಕೋಶಾಧಿಕಾರಿ ಸುರೇಶ್ ರೈ ಒಡಿಯೂರು ತುಳುಕೂಟದ ಗುರ್ಕಾರ್ಯರು ಯಶವಂತ ವಿಟ್ಲ ಒಡಿಯೂರು ಸಾಧ್ವಿ ಶ್ರೀ ಮಾತಾನಂದ ಮೈ ಪಾಲ್ದೆತ್ತೊಂಡೆರು ಮಂಜೇಶ್ವರ ಪೊಸಂಗಡಿದ ರಾಜಧಾನಿ ಜುವೆಲರ್ಸ್ಡ್ ದರೋಡೆ ಮಲ್ತಿನ ಕೇಸಿಡ್ ಆರೋಪಿನ ಕೇರಳ ಪೊಲೀಸರು ಪತ್ತಿದೆರ ತೃಶ್ಯೂರ್ ಕೊಡಂಗಲ್ಲೂರದ 35 ವರ್ಷ ಪ್ರಾಯದ ಸತ್ಯೇಶ್ ಕೆಪಿ ಯಾನೆ ಕಿರಣ್ ಆರೋಪಿಂದು ಪೊಲೀಸರು ತೆರಿಪಾದೆರ ಜುಲೈ 26 ಪುಲ್ಯಕಾಂಡೆ ದರೋಡೆ ನಡೆಸದಿತ್ತಲ ಮಂಜೇಶ್ವರ ಪೊಸಂಗಡಿದ ರಾಜಧಾನಿ ಜುವೆಲರಿಡ್ ದರೋಡೆ ಮಲ್ತದಿನ ಕೇಸಿಡ್ ಕೇರಳ ಪೊಲೀಸರು ತ್ರಿಶೂರ್ ಕೊಡಂಗಲ್ಲುದ 35 ವರ್ಷ ಪ್ರಾಯದ ಸತೀಶ್ ಕೆಪಿ ಯಾನೆ ಕಿರಣ್ ಪನ್ಪುನಾಯನ್ ಪತ್ತಿದೆರ ಕಿರಣ್ ಕಲ್ವನಮಿತ್ತು ಕೇರಳ ಕರ್ನಾಟಕ ತಮಿಳುನಾಡು ಪಾಕ ಕೇಸ್ ಉಂಡೊಂದು ತನಿಖಾಧಿಕಾರಿಲು ತೆರಿಪಾದೆರ ಜುಲೈ 26 ಪುಲ್ಯಕಾಂಡೆ ಮಂಜೇಶ್ವರ ಪೊಸಂಗಡಿದ ರಾಜಧಾನಿ ಜುವೆಲರಿಡ್ ದರೋಡೆ நடத்திதித்தன 7 ಜನತ ಕೂಟ ವಾಚ್ಮ್ಯಾನ್ ಅಬ್ದುಲ್ಲಾ ಪನ್ಪುನರೇನು ಕಟ್ಟುಪಾಡ್ದು 15 ಕಿಲತ ಬೊಳ್ಳಿ ಪದ್ದೆ 4 ಲಕ್ಷ ರೂಪಾಯಿ ಕಾಸು ದರೋಡೆ ಮಲ್ತದಿತ್ತನ ದರೋಡೆಗೆ ಗಳಸದಿನ ಇನೋವಾ ಕಾರ್ ಉಳ್ಳಾಲ ಪೊಲೀಸ್ ಸ್ಟೇಷನ್ ದ ಸುತ್ತುಡು ತೋಜಿದಿತ್ತನ ದರೋಡೆ ಕೋರಿರು ಬೇತೆ ಕಾರಡು ಪದ್ರಾಡಾದಿತ್ತೆರ ಉಳ್ಳಾಲಡು ಉಂತಾದಿನ ಕಾರಡು 7 ಕಿಲೋ ಬೊಳ್ಳಿ ಬೊಕ್ಕ 2 ಲಕ್ಷ ರೂಪಾಯಿ ಇತ್ತನ ಕಾಸರಗೋಡು ಡಿವೈಎಸ್ಪಿ ಬಾಲಕೃಷ್ಣನ್ ನಾಯರ್ ದುಂಬಾಳ್ತೆಡು ವಿಶೇಷ ಕೂಟ ತನಿಖೆ ನಡಪಾದಿತ್ತದು ಮುಖ್ಯ ಆರೋಪಿನ ಪತ್ತದನ ಬಾಕಿದ ಆರೋಪಿಲಿನ ಬಗೆಟ್ ಮಾಹಿತಿ ತೆಗೆದನಂದು ಪೊಲೀಸರು ತೆರಿಪಾದಿರ ನಾರಾಯಣಗುರು ಯುವ ವೇದಿಕೆ ಕುಡ್ಲದ ನಿಲೆಟ್ಟು ಗೂಗಲ್ ಮೀಟೆಡ್ ಕಲ್ಪನಕ್ಲೆಗ್ ಶೈಕ್ಷಣಿಕ ತಿಳುವಳಿಕಾ ಕಾರ್ಯಾಗಾರ ಭವಿಷ್ಯದ ಬೆಳಕು 2021 ಶನಿವಾರ ನಡೆತಂಡ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ದ ಪ್ರಾಧ್ಯಾಪಕರು ಪದ್ಮನಾಭ ಬಂಗೇರ ಕಾರ್ಯಕ್ರಮವನ್ನು ಉದ್ದೀಪನ ಮಲ್ತೆರ ನಾರಾಯಣಗುರು ಯುವ ವೇದಿಕೆ ಕುಡ್ಲ ಕೇಂದ್ರ ಸಮಿತಿ ದಾರಿಲಿಟ್ಟು
ಭವಿಷ್ಯದ ಬೆಳಕು 2021 ಓದು ಕಲಿಕೆ ಮುಂದೇನು ಮಾಲಿಕೆಡು ಗೂಗಲ್ ಮೀಟೆಡ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ತಿಳುವಳಿಕೆ ಕಾರ್ಯಾಗಾರ ಶನಿವಾರ ನಡೆತಂಡ ಕುಡ್ಲದ ಕೇರಳ ಸಮಾಜಂ ಕಟ್ಟುವಣದ ವೇದಿಕೆ ಆಫೀಸ್ ಹಿಡಿದು ಪ್ರಸಾರ ಮಲ್ತಿನ ಕಾರ್ಯಕ್ರಮಗೂ ನಾರಾಯಣ ಗುರುಕ್ಲಿನ ಫೋಟೋತ ಎದುರು ತುಡರ್ ಪೊತ್ತಾದು ಚಾಲನೆ ಕೊರಿಯರು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ದ ಸಹಾಯಕ ಪ್ರಾಧ್ಯಾಪಕರು ಪದ್ಮನಾಭ ಬಂಗೇರ ಕಾರ್ಯಕ್ರಮ ನಡಪಾದ ಕೊರಿಯರು ನಾರಾಯಣಗುರು ಯುವ ವೇದಿಕೆದ ಮರ್ಯಾದಿ ಸಲಹೆಗಾರರಾಯಿನ ನೀಲಯ್ಯ ಎಮ್ಮಗರಿ ಸುಧಾಕರ ಕರ್ಕೇರ ಪ್ರೊಫೆಸರ್ ಎಂಎಸ್ ಕೋಟ್ಯಾನ್ ವೇದಿಕೆದ ಮಾಜಿ ಗುರ್ಕಾರ್ಯರು ದೇವದಾಸ್ ಆಯರೇಮಾರ್ ಲೋಹಿತ್ ಪಜೀರ್ ಗುರ್ಕಾರ್ಯರು ಬ್ರಿಜೇಶ್ ಅಂಚನ್ ಪ್ರಧಾನ ಕಾರ್ಯಂತರ ಸುದರ್ಶನ್ ಡಿ ಸುವರ್ಣ ಪದಾಧಿಕಾರಿಗಳು ಆಕಾಶ್ ಕೋಟ್ಯಾನ್ ನವೀನ್ ಅಂಚನ್ ಸಜಿನ್ ಅತ್ತಾವರ ಸುಮಿತ್ ಪಾಲ್ದೆತೊಂಡಿರು ಒಬ್ಬ ಉತ್ತಮ ವಾಗ್ಮಿ ಕೂಡ ಟೀಚರ್ ಆಗಿದ್ದವನು ಕೂಡ ಆನ್ಲೈನ್ ಕ್ಲಾಸ್ಗೆ ಬಂದಾಗ ಏನೋ ಒಂದ್ ಕಡೆ ಅವನಿಗೆ ಅದು ಹರ್ಡಲ್ಸ್ ಆಗಿ ಅವನಿಗೆ ಅವನ ಆಲೋಚನೆಗಳು ಅಷ್ಟೊಂದು ಪ್ರಖರವಾಗಿ ವ್ಯಕ್ತಪಡಿಸಲಿಕ್ಕೆ ಕಷ್ಟಪಡ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಇಂತಹ ವ್ಯವಸ್ಥೆಯಲ್ಲಿ ನಾವು ಹೇಗೆ ಬದಲಾಗಬೇಕು, ಪ್ರತಿ ಸಾರಿ ಕೂಡ ವಿದ್ಯಾರ್ಥಿ ಆದವನು ಇಂತಹ ಸಮಸ್ಯೆಗಳು ಬಂದಾಗ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಯಾರಿ ಮಾಡಿಕೊಂಡ್ರೆ ಮಾತ್ರ ನಾವು ಮುಂದಿನ ಭವಿಷ್ಯದಲ್ಲಿ ಒಂದು ಉತ್ತಮ ಕ್ಯಾಂಡಿಡೇಟ್ ಆಗಿ ಹೊರಬರಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ವ್ಯಾಸಂಗ ಮಾಡುವಂಥ ಒಂದು ಕೆಲಸ ಕಾರ್ಯವನ್ನು ಸರ್ಕಾರ ನಡೆಸ್ತಾ ಬಂತು, ಅನಿವಾರ್ಯವಾಗಿ ಇದು ನಡೆಸುತ್ತಾ ಬಂತು. ಇದರಲ್ಲಿ ಮುಖತಃವಾಗಿ ಮತ್ತು ಅವರು ವ್ಯಾಸಂಗ ಮಾಡುವಂಥ ಅವರ ಉಜ್ವಲವಾದ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಅವರ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕುಳಿತು ವಿದ್ಯಾಭ್ಯಾಸ ಕೇಳುವಂಥ ಒಂದು ಅವಕಾಶ ತಪ್ಪಿದೆ. ಈ ನಿಟ್ಟಿನಲ್ಲಿ ಘನ ಸರ್ಕಾರ ಮಹತ್ತರವಾದ ಒಂದು ಬದಲಾವಣೆ ಮಾಡಿ ವೆಬಿನಾರ್ ಮೂಲಕ ಪಾಠ ಮಾಡುವಂಥ ಒಂದು ಕೆಲಸ ಕಾರ್ಯ ಪ್ರಾರಂಭ ಆಯಿತು. ಮಕ್ಕಳಿಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಸಹಿಸಿಕೊಂಡು ಅಂತಹ ಕೆಲಸ ಕಾರ್ಯ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಬಂದರು. ಮತ್ತು ಆ ನಿಟ್ಟಿನಲ್ಲಿ ನಮ್ಮ ನಾರಾಯಣಗುರು ಯುವ ವೇದಿಕೆ ಶೈಕ್ಷಣಿಕವಾಗಿ ಹಲವಾರು ಕಾರ್ಯಕ್ರಮವನ್ನು ನಡೆಸ್ತಾ ಬಂದು ಅನಿವಾರ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿತು. ತುಳುಕೂಟ ಕುವೈಟ್ದ ನಿಲಿಟು ತುಳು ಭಾಷೆದ ಒರಿಪುಗಾದು ತುಳು ಲಿಪಿ ಕಲ್ಪುಗ ಪನ್ಪುನ ವಿಶಿಷ್ಟ ಕಾರ್ಯಕ್ರಮ ವರ್ಚುವಲ್ ಮಾಧ್ಯಮಡು ನಡೆತಂಡ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ದಯಾನಂದ ಕತ್ತಲ್ ಸಾರ್ ಕಾರ್ಯಕ್ರಮ ಉದಿಪನ ಮಲ್ತಿರು. ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ಪರು ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಬೊಕ್ಕ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಪಿದೈ ದೇಶುಡಿತ್ತಂಡಲ ತುಳು ಭಾಷೆ ಸಂಸ್ಕೃತಿಗಾದು ಕೆಲಸ ಮಲ್ತೊಂದು ಪುನಃ ಪೆರ್ಮೆದ ಸಂಘಟನೆ ತುಳುಕೂಟ ಕುವೈಟ್ ಒತ್ತಿರ್ದು ತುಳು ಭಾಷೆದ ಉರಿಪುಗಾದು ಬಲ್ಲೆ ತುಳು ಲಿಪಿ ಕಲ್ಪುಗ ಪನ್ಪುನ ವಿಶಿಷ್ಟ ಕಾರ್ಯಕ್ರಮ ನಡೆತಂಡ. ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ಪರು ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಬೊಕ್ಕ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ತುಳು ಭಾಷೆಗೆ ಐತನೇ ಪನ್ಪಿರ ಒಂಜಿ ಲಿಪಿ ಇತ್ತಂಡೆ ಪಂಡದು ಚರಿತ್ರೆ ಇಂಕ್ಲೆಕ್ ಪನ್ಪೊಡು ಆಂಡ ಕಾಲಕ್ರಮೇನೋಡು ಅವೇನು ಸರಿಯಾದ ಬಳಕೆ ಬಲ್ಪಂದೆ ಆ ಲಿಪಿ ಇಂಕ್ಲೆಕ್ ಮದತ್ ಪೋಂಡು. ಕರೀನ ಕೆಲವು ವರ್ಷಲಡು ತುಳು ಲಿಪಿಗೂ ಕೂಡ ಜೀವ ಕೊರ್ಪಿನ ಪ್ರಯತ್ನಲು ನಿರಂತರವಾದ ನಡೆತೊಂದುಲ್ಲ. ನೆಟ್ ಮಸ್ತ್ ವಿದ್ವಾಂಸರೇನ ಅಂಚನೆ ಸಂಘ ಸಂಸ್ಥೆಲೆನ ಮಲ್ಯ ಪಾಲ್ಗೊಂಡು ಇತ್ತೆ ತುಳುಕೂಟ ಕುವೈಟ್ ಈ ಸಂಘಟನೆ ಜನಸಾಮಾನ್ಯರಿಗೆ ತುಳು ಲಿಪಿತ್ತ ಪರಿಚಯ ಮಲ್ತು ಕೊರಿಯರೆಗಾದ ಕಾರ್ಯಕ್ರಮನೋ ಆಯೋಜನೆ ಮಲ್ದಂಡು ಒಂದು ನಿಜವಾದಲ ಸಂತೋಷದ ವಿಷಯ. നമ്മുടെ ഉടലുതാല ഇത്തിനെ തെരിപ്പാവിടുന്നാണ്ട ഈ ഭാഷയുടെ അഗത്യത്തെ ഉണ്ടു. ನಮ್ಮ ತುಳುನಾಡು ತಿರುಗದು ತುಳನಿಕ್ಲು ತುಳು ಭಾಷೆ ಪಾತೆರ್ನಕ್ಲು ಒಂಜಿ ಕೊಂಕಣಿಲ ತುಳು ಪಾತೆರುಂಡು, ಒಂಜಿ ಬ್ಯಾರಿಲ ತುಳು ಪಾತೆರುಂಡು, ಒಂಜಿ ಪೊರ್ಬುಳ ತುಳು ಪಾತೆರು ಬೇರು ಮತ್ತು ತುಳುನಿಪಿನ ಒಂಜಿ ಸಂಪರ್ಕ ಭಾಷೆಯಾದ ಉಗುಳೇದು ಬತ್ತನೆ ನಮ್ಮ ತೂವಳಿ. ಇನಿ ನಂಗೆ ಬೋಡ್ತನೆ ಭಾಷೆದ ಒರಿಪುಗು ನಮ್ಮದಾದ ಮನ್ಪೊಳಿ ಇನ್ಪಿನವು ರೈಟ್ ಅಗತ್ಯವಾಯಿನ ಬಲೆ ತುಳಿಲಿಪಿ ಕಲ್ಪುಗ ಇಂಜಿನೊಂಜಿ ವಿಚಾರದಿ ಒಂದು ಈ ಕಜ್ಜೋ ಎಡ್ಡೆಪ್ಪು ನಡಪಡೊಂದು ಎಡ್ಡೆಪ್ಪದ ಹಾರೈಕೆನೆ ಸಂದರ್ಭಡು ಮತ್ತೊಂದು
ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ದಯಾನಂದ ಕತ್ತಲ್ ಸರ್ ತುಡರ್ ಪೊತ್ತಾದು ಪೊಯ್ಯೆ ಬೋರ್ಡುಡು ತುಳು ವರ್ಣಮಾಲೆ ಬರೆದು ಕಾರ್ಯಕ್ರಮ ಉದಿಪನ ಮಲ್ತೆರು. ಬಂಟ್ವಾಳ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ತಾಪಕೆರು ಡಾಕ್ಟರ್ ತುಕಾರಾಮ ಪೂಜಾರಿ ಗುರ್ಕಾರ್ಮೆ ವಹಿಸದಿತ್ತೆರು. ಬೇತೆ ಬೇತೆ ತುಳು ಸಂಘಟನೆಲನ ನಾಯಕಿಯರು ಸರ್ವೋತ್ತಮ ಶೆಟ್ಟಿ, ರವಿ ಶೆಟ್ಟಿ, ಉಮಾರ್ ಯುಎಚ್, ಕದ್ರಿ ನವನೀತ ಶೆಟ್ಟಿ, ಡಾಕ್ಟರ್ ಸಾಯಿ ಗೀತಾ, ಪುರುಷೋತ್ತಮ ಜೇಂಡ್ಲ, ಶಶಿರಾಜ್ ಕಾವೂರ್ ಪಾಲ್ದೆತ್ತೊಂಡೆರು. ವಾಟ್ಸಪ್ಪಡು ತುಳು ಲಿಪಿನ ಅಕ್ಷಯ್ ಪೇಜಾವರ ಕಲ್ಪಾಯರೆ ಇತದು ತುಳುಕೂಟದ ಮುಖ್ಯ ಸಲಹೆಗಾರರು ಸುಧಾಕರ್ ಶೆಟ್ಟಿ ಐಕಳ, ಸತೀಶ್ ಚಂದ್ರ ಶೆಟ್ಟಿ, ತಾರೇಂದ್ರ ಶೆಟ್ಟಿಗಾರ್, ವಿಲ್ಸನ್ ಡಿಸೋಜಾ, ರಮೇಶ್ ಭಂಡಾರಿ ಅಭಿಪ್ರಾಯ ತೆರಿಪಾಯರು. ತುಳುಕೂಟ ಕುವೈಟದ ಗುರ್ಕಾರ್ಯರು ಸನತ್ ಕುಮಾರ್ ಶೆಟ್ಟಿ ಎತ್ಕೊಂಡೆರು. ಮನೋಜ್ ಶೆಟ್ಟಿ, ರೋಷನ್ ಕ್ವಾಡ್ರಸ್ ಸುಲ್ಮೆ ಸಂದಾಯರು. ವರ್ಚುವಲ್ ಮಾಧ್ಯಮಡು ನಡತಿನ ಈ ಕಾರ್ಯಕ್ರಮ ಪಾಕ ಜನತಾ ಮೆಚ್ಚುಗೆಗೆ ಸಂದಿದಂಡು. ಒಂದು ಕನತ್ತದೆ ಮೂಲ ಇಂಚ ಕನತ್ತದೆ ಮೂಲ ಬರ್ತದೆ ಇಂಚ ಬರೋದು ಫ್ರೀ. ಒಂದು ಓ ಒಂದು ಒಂದೊಂದು ಬಿಂದು ನಮ್ಮ ಹೆಚ್ಚಿಗೆ ಪಾಡೋಂತಲ್ಲ ಐದು ಬೊಕ್ಕೋ ಒಂದು ಶ್ರೀ ಒಂದು ಶ್ರೀ ಇತ್ತೆ ನಮ್ಮ ಅಕ್ಷರ ಆರ್ದು ಆರಂಭಾಪನು ಒಂದು ಆ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಬೊಕ್ಕ ಪುರೋಹಿತ ಪರಿಷತ್ ಬೆಂಗಳೂರು ಜಿಲ್ಲಾ ಸಮಿತಿ ಬೊಕ್ಕ ಕುಡ್ಲಾ ತಾಲೂಕು ಘಟಕದ ನಿಲೆಟ್ ಸ್ನೇಹ ಮಿಲನ ಕಾರ್ಯಕ್ರಮ ಕುಡ್ಲದ ಬಾಳಂಬಟ್ ಹಾಲ್ ನಡೆತಂಡ. ಮಹೇಶ್ ಮೂರ್ತಿ ಸುರತ್ಕಲ್ ಗುರ್ಕಾರ್ಮಿಡ್ ನಡೆತಿನ ಕಾರ್ಯಕ್ರಮಟು ಪರಿಷತ್ ರಾಜ್ಯ ಸಮಿತಿ ಕಾರ್ಯ ಗುರ್ಕಾರ್ಯರು ಡಾಕ್ಟರ್ ಬಿಎಸ್ ರಾಘವೇಂದ್ರ ಭಟ್ ಮಲ್ಲಬಿನರಾದಿತ್ಯರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಬೊಕ್ಕ ಪುರೋಹಿತ ಪರಿಷತ್ತು ಬೆಂಗಳೂರದ ಜಿಲ್ಲಾ ಸಮಿತಿ ಬೊಕ್ಕ ಕುಡ್ಲಾ ತಾಲೂಕು ಘಟಕದ ವತಿಡ್ದು ಸ್ನೇಹ ಮಿಲನ ಕಾರ್ಯಕ್ರಮ ಕುಡ್ಲದ ಬಾಳಂಬಟ್ ಸಭಾಂಗಣಡು ನಡೆತಂಡ. ಮಹೇಶ್ ಮೂರ್ತಿ ಸುರತ್ಕಲ್ ಗುರ್ಕಾರ್ಮೆ ವಹಿಸುತ್ತಿದ್ದರು. ರಾಜ್ಯ ಸಮಿತಿ ಕಾರ್ಯ ಗುರ್ಕಾರ್ಯರು ಡಾಕ್ಟರ್ ಬಿಎನ್ ರಾಘವೇಂದ್ರ ಭಟ್ ಮಲ್ಲಬಿನ್ನರಾದಿತ್ಯರು. ಶ್ರೀ ರಾಧಾಕೃಷ್ಣ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನಾರು ಕೇಶವ ಭಟ್ರು ಕಾರ್ಯಕ್ರಮ ಉದಿಪನ ಮಲ್ತೆರು. ಕಾರ್ಯಕ್ರಮಟ್ಟು ತಾಲೂಕದ ಮಾತಾ ಸದಸ್ಯರಿಗೂ ಗುರ್ತು ಚೀಟು ಪಟ್ಟಿಯರು. ಪರಿಷತ್ ಜಿಲ್ಲಾ ಗುರ್ಕಾರ್ಯರು ಕೃಷ್ಣ ಭಟ್, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಪೊಳಲಿ ಗಿರಿಪ್ರಕಾಶ್ ತಂತ್ರಿ, ಜಿಲ್ಲಾ ಒತ್ತು ಗುರ್ಕಾರ್ಯರು ಹರಿ ಉಪಾಧ್ಯಾಯ, ಕೋಶಾಧಿಕಾರಿ ಡಾಕ್ಟರ್ ಸತ್ಯ ಕೃಷ್ಣ ಭಟ್, ತಾಲೂಕು ಒತ್ತು ಗುರ್ಕಾರ್ಯರು ಕಗ್ಗಿ ಶ್ರೀನಿವಾಸ ಆಚಾರ್ಯ ಚಿತ್ರಾಪುರ, ಸಚ್ಚಿದಾನಂದ ನೀಗ್ಲೆ, ಕಾರ್ಯಂತಿರು ರಾಘವೇಂದ್ರ ಉಡುಪ, ಜಿಲ್ಲಾ ಕಾರ್ಯಂತಿರು ರಾಘವೇಂದ್ರ ಹೊಳ್ಳ, ಜಿಲ್ಲಾ ಸಂಯೋಜಕರು ರಂಗ ಐತಾಳ್, ಅನಂತ ಪದ್ಮನಾಭ ಆಚಾರ್ಯ, ಶಿಬರೂರು ಸುಬ್ರಹ್ಮಣ್ಯ ಕಾರಂತ್, ರಾಘವೇಂದ್ರ ಉಡುಪ ಪಾಲ್ದೆತ್ತೊಂಡಿರು. ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಅರ್ಚಕರಿಗೆ ಪುರೋಹಿತರಿಗೆ ಬಂದಂತಹ ಕಷ್ಟಗಳು ಪರಿಹಾರ ಆಗಬೇಕು, ಎಲ್ಲರಿಗೂ ಕೂಡ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು ಅಂತ. ಅದು ಕೂಡ ನಮ್ಮ ಪರಿಷತ್ತಿನಿಂದ ಇವತ್ತು ಸಾಧ್ಯ ಆಗಿದೆ. ಪರೋಪಕಾರಾಯ ವಚಾಂಸಿ ಯಸ್ಯ. ಇವತ್ತು ನಾವೆಷ್ಟು ನಮಗೆ ಮುಖ್ಯವಾಗಿ ನಾನು ಹೇಳೋದುಂಟು, ನಮಗೆ ಯಾರಲ್ಲಿಯೂ ಕೂಡ ಪರಸ್ಪರ ಒಂದು ನಾವು ಸೇರಿರಲಿಲ್ಲ, ಎಲ್ಲರೂ ಕೂಡ ಅವರವರ ವೃತ್ತಿ ಅಷ್ಟೇ. ಈ ಪರಿಷತ್ತು ಸ್ಥಾಪನೆ ಆದದ್ರಿಂದ ನಾವು ಪರಸ್ಪರ ಎಲ್ಲರೂ ಕೂಡ ಒಬ್ಬರ ಮುಖವನ್ನು ಒಬ್ಬರು ನೋಡಿ ಸಂತೋಷ ಪಡುವಂಥದ್ದು, ಅವರನ್ನು ಕೈ ಮುಗಿಯುವಂಥದ್ದು, ಅವರನ್ನು ಸ್ವಾಗತಿಸುವಂಥದ್ದು, ನಮ್ಮಲ್ಲಿ ಒಂದು ಮಿತ್ರತ್ವ ಸುಹೃದಯತ್ವ ಅಂತ ಏನುಂಟು ಅದು ಒಳ್ಳೆಯ ಅಭಿವೃದ್ಧಿಯಾಗಿದೆ ಅಂತ ಹೇಳುವ. ಬೆಂಗಳೂರು ನಗರದಲ್ಲಿ ಅರ್ಚಕರ ಭವನವನ್ನು ಕಟ್ಟಬೇಕು ಅಂತ ಯೋಚನೆ ಇತ್ತು. ಯಾಕೆ ಅರ್ಚಕರ ಭವನ ಬೇಕಂತಂದರೆ, ಬೇರೆ ಬೇರೆ ಊರಿನಿಂದ ಬೆಂಗಳೂರು ನಗರಕ್ಕೆ ಪೌರೋಹಿತ್ಯ ವೃತ್ತಿಗೆ ಬರ್ತಾರೆ, ಅಥವಾ ಏನೋ ಆಫೀಸ್ ಕೆಲಸಗಳಿದೆ ಅಂತ ಬರ್ತಾರೆ, ಅಥವಾ ವೈದ್ಯಕೀಯ ಸೌಲಭ್ಯಗಳಿಗಾಗಿ ಬೆಂಗಳೂರು ನಗರಕ್ಕೆ ಬರ್ತಾರೆ. ಆದರೆ ಬೆಂಗಳೂರಿಗೆ ಬಂದರೆ ನೀವು ಯಾವಾಗ ಬಂದ್ರೂ ಹೋಟ್ಲಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ, ಲಾಡ್ಜಿನಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದರೆ ನಮ್ಮ ಸ್ನಾನ ಸಂಧ್ಯಾ ಒಂದೇ ನಮ್ಮ ನಿತ್ಯ ಅನುಷ್ಠಾನಗಳಿಗೆ ಅದು ನಮಗೆ ಒಪ್ಪುವ ವಿಚಾರ ಅಲ್ಲ. ಯಾವಾಗಲೂ ನಾವು ಯಾವುದಾದ್ರು ಮಠಗಳಿಗೆ ಹೋಗ್ತೇವೆ, ಅಥವಾ ನಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ನಾನು ಬರ್ತಾ ಇದ್ದೇನೆ ಅಂತ ಹೇಳ್ತೇವೆ, ಅಥವಾ ನಾವು ಯಾವುದೊಂದು ನಮ್ಮ ಶಿಷ್ಯರ ಮನೆಗೆ ಗೃಹ ಪ್ರವೇಶ ಮಾಡಿಸ್ಲಿಕ್ಕೆ ಹೋಗಿರ್ತೇವೆ, ರಾತ್ರಿ 12ವರೆಗೆ ವಾಸ್ತುರಾಕ್ಷೋಗನ ಮುಗಿಸಿ ನಮ್ಮ ಸಂಬಂಧಿಕರ ಮನೆಗೆ ನಾವು ಹೋಗಬೇಕು, ಬಿಟ್ಟರೆ ಬೇರೆ ಎಲ್ಲೂ ವಾಸ್ತವ್ಯ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಗೆ ಹೇಳಿದ್ನಲ್ಲ, ಸ್ನಾನ ಸಂಧ್ಯಾ ಅಂದರೆ ನಿತ್ಯ ಅನುಷ್ಠಾನ ಮಾಡ್ಕೊಳ್ಳೋಕೆ ಹೋಟ್ಲಲ್ಲಿ ಆಗೋದಿಲ್ಲ. ಇದು ನಮಗೆ ಬಹಳ ದಿವಸದಿಂದ ಯೋಚನೆ ಇತ್ತು. ಇದನ್ನು ನಮ್ಮ ಪುರೋಹಿತ ಪರಿಷತ್ತು ಒಂದು ಅಜೆಂಡಾವಾಗಿ ಇಟ್ಕೊಂಡಿದ್ವಿ.
ಇತ್ತೆ ಕುಡೋರ ಇನಿತ ಮಲ್ಲ ಸುದ್ದಿಲು. ಕೇರಳಡು ಕೊರೋನಾ ಸೀಕದ ಪಾಸಿಟಿವ್ ಕೇಸ್ ನಿಚ್ಚಲ 24,000 ಒಪ್ಪು ನೀಡಿದವ್ರ ಗಡಿ ಜಿಲ್ಲೆ ದಕ್ಷಿಣ ಕನ್ನಡಡು ಭಾರಿ ಜಾಗ್ರತೆ. ಕುಡ್ಲದ ಬೆಸೆಂಟ್ ಮಹಿಳಾ ಕಾಲೇಜ್ ನಿಲಿಟ್ಟು ಇಂಡಿಯನ್ ಸೊಸೈಟಿ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಒಡಿಪು ಬೊಕ್ಕ ಕುಡ್ಲಾ ಚಾಪ್ಟರ್ದ ಒಟ್ಟುಗು MIO ಪನ್ಪನ ಹೊಸ ಒಡಂಬಡಿಕೆಗೆ ದಸ್ಕತ್ತು. ಒಡಿಯೂರು ತುಳುಕೂಟ ಬೊಕ್ಕ ಒಡಿಯೂರು ಸ್ವಾಮೀಜಿ ಷಷ್ಠಾಬ್ದಿ ಸಂಭ್ರಮ ಸಮಿತಿದ ಒಟ್ಟು ಸೇರಿಕೆಡು ಆಟಿದ ಆಯನು. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಬೊಕ್ಕ ಪುರೋಹಿತ ಪರಿಷತ್ತು ಬೆಂಗಳೂರದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬೊಕ್ಕ ಕುಡ್ಲಾ ತಾಲೂಕು ಘಟಕದ ನಿಲೆಟ್ಟು ಕುಡ್ಲಡ್ ಸ್ನೇಹ ಮಿಲನ ಕಾರ್ಯಕ್ರಮ. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆ ಇತ್ತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.